ಕರಾವಳಿಯ ಮಳೆಗಾಲದ ಮುಂಜಾನೆಗಳಲ್ಲಿ ಹಸಿರು ಹೊದ್ದು ಮಲಗುವ ಗದ್ದೆಗಳು, ಆ ಗದ್ದೆಗಳಲ್ಲಿ ಸಾಲಾಗಿ ನಿಂತು ಸಸಿ ನೆಡುವ ಕೃಷಿಕರು, ಇದು ತುಳುನಾಡಿನ ಸಾಂಪ್ರದಾಯಿಕ ಚಿತ್ರಣ. ಆದರೆ ಆಧುನಿಕತೆಯ ಭರಾಟೆಯಲ್ಲಿ ಈ ದೃಶ್ಯ ಈಗ ವಿರಳವಾಗ್ತಾ ಇದೆ. ಈ ಬಾರಿ ಕರಾವಳಿಯ ಗದ್ದೆಗಳಲ್ಲಿ ನಾಟಿ ಕಾರ್ಯ ಭರದಿಂದ ಸಾಗುತ್ತಿದ್ದರೂ ಕೃಷಿ ಪದ್ಧತಿಯಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಗದ್ದೆ ನಾಟಿ ಅಂದರೆ ಅದೊಂದು ಹಬ್ಬದ ವಾತಾವರಣವಿತ್ತು. ಊರಿನವರೆಲ್ಲ ಸೇರಿ ಹಾಡುತ್ತಾ ನಗುತ್ತಾ ಕೆಲಸ ಮಾಡ್ತಾ ಇದ್ರು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಯುವಜನತೆ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗಿರುವುದರಿಂದ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಲು ಆಳುಗಳ ಕೊರತೆ ಎದುರಾಗಿದೆ. ಇದರ ಪರಿಣಾಮವಾಗಿ ನಾಟಿ ಮಾಡುವವರ ಕೂಲಿ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಈಗ ಕೃಷಿ ಆರ್ಥಿಕವಾಗಿ ಲಾಭದಾಯಕವಲ್ಲ ಎಂಬ ಅಭಿಪ್ರಾಯ ಹಲವರಲ್ಲಿದೆ. ಇಷ್ಟೆಲ್ಲ ಕಷ್ಟಗಳಿದ್ದರೂ ತುಳುನಾಡಿನ ಮಣ್ಣಿನ ಮೇಲಿನ ನಂಟು ಇನ್ನೂ ಕಮ್ಮಿಯಾಗಿಲ್ಲ. ಈಗಲೂ ಒಂದೆರಡು ಕಡೆಗಳಲ್ಲಿ ಹಳೆಯ ತಲೆಮಾರಿನ ರೈತರು ಸಾಂಪ್ರದಾಯಿಕ ಪದ್ಧತಿಯನ್ನು ಬಿಡದೆ ನಾಟಿ ಮಾಡುತ್ತಾ ಇದ್ದಾರೆ. ಇದು ಅವರಿಗೆ ಕೇವಲ ವೇತನ ಪಡೆಯುವ ಕೆಲಸವಲ್ಲ, ತಮ್ಮ ಪೂರ್ವಜರು ಉಳಿಸಿಕೊಟ್ಟ ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಎನ್ನುವ ಒಂದು ಹೋರಾಟವೂ ಕೂಡ ಇದೆ. ದಾರಿ ಬದಿಯಲ್ಲಿ ಕಾಣುವ ಹಸಿರು ಸಸಿಗಳ ಸಾಲು ಕಣ್ಣಿಗೆ ಹಬ್ಬವನ್ನು ನೀಡಿದರೆ, ಆ ಹಸಿರನ್ನು ಉಳಿಸಿಕೊಳ್ಳಲು ಶ್ರಮಿಸುತ್ತಿರುವ ರೈತರ ಬದ್ಧತೆ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ. ಗದ್ದೆ ನಾಟಿ ಮಾಡುವುದು ಕೇವಲ ಭತ್ತದ ಬೆಳೆಯಲ್ಲ, ಇದು ನಮ್ಮ ಬೇರುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಎನ್ನುತ್ತಾರೆ ಸ್ಥಳೀಯರು. ಕಾಲದ ಓಟದಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಮರೆಯಾಗುತ್ತಿರಬಹುದು, ಆದರೆ ಕರಾವಳಿಯ ಮಣ್ಣಿನೊಂದಿಗೆ ತುಳುನಾಡಿನ ಜನರಿರುವ ಈ ಭಾವನಾತ್ಮಕ ನಂಟು ಇಂದಿಗೂ ಕೂಡ ಜೀವಂತವಾಗಿದೆ.